ಸಮುದ್ರ ತೀರಕ್ಕೆ ಇಳಿದ ಮೂವರು ಸಹೋದರರ ಪೈಕಿ ಇಬ್ಬರು ನೀರು ಪಾಲಾಗಿದ್ದು ಓರ್ವರನ್ನ ಸ್ಥಳೀಯರು ರಕ್ಷಿಸಿದ ಘಟನೆ ಕುಂದಾಪುರ ತಾಲೂಕಿನ ಕೋಡಿ ಎಂಬಲ್ಲಿ ಶನಿವಾರ ಸಂಭವಿಸಿದೆ. ಅಂಪಾರು ಮೂಡುಬಗೆಯ ನಿವಾಸಿ ದಾಮೋದರ ಪ್ರಭು ಹಾಗೂ ಚಿತ್ರಕಲಾ ಪ್ರಭು ದಂಪತಿಯ ಪುತ್ರರಾದ 23 ವರ್ಷದ ಧನರಾಜ್ ಮತ್ತು 18 ವರ್ಷದ ದರ್ಶನ್ ಮೃತಪಟ್ಟವರು. ಇನ್ನೋರ್ವ ಪುತ್ರ 20 ವರ್ಷದ ಧನುಷ್ ಎಂಬಾತನನ್ನ ಸ್ಥಳೀಯರು ರಕ್ಷಿಸಿ ಕುಂದಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಶನಿವಾರ ರಜಾ ದಿನವಾಗಿದ್ದರಿಂದ ಸಹೋದರರು ಮನೆಯವರೊಂದಿಗೆ ಕೋಡಿ ಬೀಚ್ಗೆ ಬಂದಿದ್ದರು. ಈ ವೇಳೆ ಕಡಲಿನ ನೀರಿನಲ್ಲಿ ಆಡುತ್ತಿದ್ದಾಗ ಆಕಸ್ಮಿಕವಾಗಿ ಅಲೆಗಳ ಅಬ್ಬರಕ್ಕೆ ಸಹೋದರರು ನೀರಲ್ಲಿ ಕೊಚ್ಚಿ ಹೋಗುತ್ತಿದ್ದರು. ಕೂಡಲೇ ಧನುಷ್ನನ್ನ ಸ್ಥಳದಲ್ಲಿದ್ದ ಇತರ ಪ್ರವಾಸಿಗರು ರಕ್ಷಿಸಿದ್ದಾರೆ. ಧನರಾಜ್ನನ್ನ ಕೂಡ ನೀರಿನಿಂದ ಮೇಲೆತ್ತಿದರಾದರೂ ಆತ ಸಾವನ್ನಪ್ಪಿದ. ನೀರು ಪಾಲಾಗಿದ್ದ ಕಿರಿಯ ದರ್ಶನ್ನ ಶವ ಸ್ವಲ್ಪ ಹೊತ್ತಿನ ಬಳಿಕ ಸನಿಹದಲ್ಲೇ ಪತ್ತೆಯಾಯಿತು. ಯುವಕರ ತಂದೆ ದಾಮೋದರ ಪ್ರಭು ರಿಕ್ಷಾ ಚಾಲಕರಾಗಿದ್ದು, ತಾಯಿ ಚಿತ್ರಕಲಾ ಅವರು ಮನೆಯಲ್ಲಿ ಸಣ್ಣ ಅಂಗಡಿ ಇಟ್ಟುಕೊಂಡು ಜೀವನವನ್ನ ಸಾಗಿಸುತ್ತಿದ್ದರು. ಮೂವರು ಪುತ್ರರನ್ನ ಚೆನ್ನಾಗಿ ಓದಿಸುವ ಕನಸನ್ನ ಕಂಡಿದ್ದರು. ಹಿರಿಯ ಪುತ್ರ ಧನರಾಜ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು ಪ್ರಸ್ತುತ ವರ್ಕ್ ಫ್ರಮ್ ಹೋಮ್ ನಿರ್ವಹಿಸುತ್ತಿದ್ದರು. ಧನುಷ್ ಸುರತ್ಕಲ್ NITKಯಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದರು. ಕಿರಿಯ ಪುತ್ರ ದರ್ಶನ್ ಕುಂದಾಪುರದ ಜೂನಿಯರ್ ಕಾಲೇಜಿನಲ್ಲಿ PUC ವಿದ್ಯಾರ್ಥಿಯಾಗಿದ್ದ. ಘಟನಾ ಸ್ಥಳಕ್ಕೆ ಕುಂದಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ N, SI ಪುಷ್ಪ ನೇತೃತ್ವದಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಸ್ಥಳೀಯ ಸಮಾಜ ಸೇವಕ ಅಶೋಕ್ ಪೂಜಾರಿ ಕೋಡಿ ಮತ್ತು ಸ್ಥಳೀಯರು ಸಹಕರಿಸಿದರು. ಕೆಲವು ದಿನಗಳಿಂದ ಫೆಂಗಾಲ್ ಚಂಡಮಾರುತದ ಪರಿಣಾಮ ಸಮುದ್ರದಲ್ಲಿ ಅಲೆಗಳ ಏರಿಳಿತ ಇನ್ನೂ ಪೂರ್ತಿಯಾಗಿ ಶಮನಗೊಂಡಿಲ್ಲ ಎಂದು ಮೀನುಗಾರರು ತಿಳಿಸಿದ್ದು, ಕೋಡಿ ದುರಂತಕ್ಕೂ ಇದು ಕಾರಣ ಆಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಆದ್ದರಿಂದ ಬೀಚ್ನಲ್ಲಿ ನೀರಿಗೆ ಇಳಿಯುವವರು ತುಂಬಾ ಎಚ್ಚರಿಕೆಯಿಂದ ಇರುವುದು ಉತ್ತಮ ಎಂದು ಮೀನುಗಾರರು ಸಲಹೆ ನೀಡಿದ್ದಾರೆ.